ಕರ್ನಾಟಕ ರಾಜ್ಯ ಆರೋಗ್ಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ರಾಜ್ಯಾದ್ಯಂತ ಇರುವ 33,000 ನೌಕರರ 14 ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಸಲಾಗ್ತಾ ಇರುವ ಅನಿರ್ದಿಷ್ಟಾವಧಿ ಮುಷ್ಕರ 15ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ದಿನ ಪುತ್ತೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಮುಷ್ಕರ ನಿರತರ ಸ್ಥಳಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷರಾದ ಮೌರಿಸ್ ಮೌಸ್ಕರೇನಸ್ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಷಡಕ್ಷರಿ ಅವರಿಗೆ ರವಾನಿಸಿ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಈಡೇರಿಸಲು ಒತ್ತಾಯಿಸುವುದಾಗಿ ಹೇಳಿದರು. ಸುಮಾರು 14 ಬೇಡಿಕೆಗಳನ್ನು ನೀಡಿದ್ದೀವಿ. ನಾನು ಕೂಡ ದಿನಗೂಲಿ ನೌಕರನಾಗಿ ಕೆಲಸಕ್ಕೆ ಸೇರಿ ನಂತರ ಪರ್ಮನೆಂಟ್ ಆಗಿ ಕಾಯಂ ನೌಕರನಾಗಿ ಆದ ಕಾರಣ ದಿನಗೂಲಿ ನೌಕರರು ಅಥವಾ ಗುತ್ತಿಗೆ ನೌಕರರ ನೋವು ಏನು ನನಗೆ ಸ್ಪಷ್ಟವಾಗಿ ಅರಿವು ಉಂಟು. ಯಾಕೆಂದರೆ ಮೊದಲಿಂದಲೂ ನಾನು ನೌಕರರ ಪರವಾಗಿರುವ, ಆದರೆ ಈ ಬಾರಿ ಏನೋ ನೀವು ನನ್ನನ್ನು ಈ ಮುಷ್ಕರ ಉಡೋ ಮೊದಲೊಮ್ಮೆ ನನ್ನನ್ನು ಕನ್ಸಲ್ಟ್ ಮಾಡಬೇಕಿತ್ತು. ಹಾಗೆ ಕೆಲವು ವಿಚಾರಗಳು ನಿಮಗೆ ತಿಳಿಸಿದ್ದೆ ನಾನು. ಏನಾಗಲಿ, ಈಗ ನೀವು ಮುಷ್ಕರ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಕೆಲಸದಿಂದ ತೆಗೀಲಿಕ್ಕೆ ಇವರಿಗೆ ಆಗೋದಿಲ್ಲ, ನೀವು ಅದಕ್ಕೆ ಹೆದರಬೇಕಂತಿಲ್ಲ. ಅವರು ನಿಮ್ಮನ್ನು ನಾಳೆ ರಿನ್ಯೂ ಮಾಡ್ತೇನೆ, ಈಗ ರಿನ್ಯೂ ಮಾಡ್ತೇನೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಕೆಲಸದಿಂದ ತೆಗೀಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಒಂದು ಇನ್ನೊಂದು ನಿಮಗೆ ಭರವಸೆ ಅಂತ ಹೇಳಿದರೆ, ನಾನು ನೀವು ಕೊಟ್ಟ ಮನವಿಯನ್ನು ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಒಂದು ಕಳಿಸಿಕೊಡ್ತೇನೆ. ಒಂದು. ಎರಡನೇದು, ನಾಡ್ದು 11ನೇ ತಾರೀಕು ದಾವಣಗೆರೆಯಲ್ಲಿ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಸಭೆ, ಇಡೀ ಸ್ಟೇಟಿನ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ಅಲ್ಲಿರ್ತಾರೆ. ಅಲ್ಲಿ ಈ ಮನವಿಯನ್ನು ನಾನು ನಿಮ್ಮ ಪರವಾಗಿ ಮಂಡಿಸಿ ಇದನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಡ ಹಾಕುವ ನೀವೇನು ನನ್ನ ಮೇಲೆ ಭರವಸೆ ಇಟ್ಟು ಈ ಮನವಿಯನ್ನು ಕೊಟ್ಟಿದ್ದೀರಿ. ನನ್ನಿಂದಾದ ಪ್ರಯತ್ನವನ್ನು ನಾನು ಖಂಡಿತ ನಿಮ್ಮ ನೌಕರರ ಪ್ರತಿಯೊಂದು ನೌಕರರಿಗೂ ಸಿಗುವಂತೆ ಆಗುವಂಥ ಒಂದು ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಇದನ್ನು ನೀವು, ನಾನು ಭರವಸೆ ಕೊಡೋದಿಲ್ಲ, ನಾನು ಇದರ ಹಿಂದೆ ಖಂಡಿತ ಪ್ರಯತ್ನ ಮಾಡ್ತೇನೆ. ಇದನ್ನು ಯಾರಿಗೆ ಸಲ್ಲಿಸಬೇಕು ಅಲ್ಲಿಗೆ ಮುಟ್ಟಿಸುವಂಥ ಕೆಲಸ ಮಾಡಿರ್ತೇನೆ. ಸೊ ನಮ್ಮ ಮುಷ್ಕರಕ್ಕೆ ಬೆಂಬಲವಾಗಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಮೌರಿಸ್ ಮೌಸ್ಕರೇನಸ್ ಅವರು ಬಂದು ನಮಗೊಂದು ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ರಾಜ್ಯದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಇದನ್ನು ರವಾನಿಸುವ ಮೂಲಕ ಶಿಫಾರಸು ಮಾಡಿ ರಾಜ್ಯ ಸರ್ಕಾರಕ್ಕೆ ಇದನ್ನು ಮನವಿಯನ್ನು ಪುರಸ್ಕರಿಸುವಂತೆ ಮತ್ತು ಬೇಡಿಕೆಯನ್ನು ಈಡೇರಿಸುವಂತೆ ಶಿಫಾರಸನ್ನು ಮಾಡ್ತೇವೆ ಮತ್ತು ಒತ್ತಡವನ್ನು ಹಾಕ್ತೇವೆ. ಮತ್ತು ರಾಜ್ಯ ಮಟ್ಟದವರ ಏನು ಪರಿಷತ್ ಸಭೆ ನಡೆಯಲಿಕ್ಕಿದಂತೆ ಅಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿ ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರು ಈ 2 ಮಾತುಗಳನ್ನು ಆಡಿ ನಮ್ಮೊಂದಿಗೆ ಬಂದು ನಮ್ಮೊಂದಿಗೆ ಕೆಲವು ಕಾಲ ಇದ್ದದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ.